ಉಡುಪಿಯ ಮಲ್ಪೆ ಬೀಚ್ಗೆ ಇನ್ನು ಮುಂದೆ ನೀವು ಪ್ರವಾಸ ಬರೋದಾದ್ರೆ ನಿರಾಸೆ ಆಗುವುದಂತೂ ಖಂಡಿತ. ಯಾಕಂದ್ರೆ ಸಮುದ್ರ ಪ್ರಕ್ಷುಬ್ಧ ಆಗಿರೋ ಕಾರಣದಿಂದ ಜೀವಹಾನಿ ಆಗುವಂತಹ ಸಾಧ್ಯತೆಗಳು ಹೆಚ್ಚು. ಹೀಗಾಗಿ ಪ್ರವಾಸಿಗರ ಸುರಕ್ಷತೆಯ ಹಿತದೃಷ್ಟಿಯಿಂದ ಬೀಚ್ಗೆ ತಡೆಬೇಲಿಯನ್ನ ನಿರ್ಮಾಣ ಮಾಡಲಾಗಿದೆ. ಜೂನ್ ತಿಂಗಳಲ್ಲಿ ಕಡಲ ಅಲೆಗಳ ಅಬ್ಬರ ಜೋರಾಗಿದ್ದು ಅಪಾಯ ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಜಿಲ್ಲಾಡಳಿತ ಈ ನಿರ್ಧಾರ ಕೈಗೊಂಡಿದೆ. ಜೊತೆಗೆ ಇತ್ತೀಚೆಗೆ ಸಮುದ್ರ ಅಲೆಗಳ ಜೊತೆಗೆ ಆಟವಾಡ್ತಾ ಇದ್ದ ಕೆಲ ಪ್ರವಾಸಿಗರು ಸಮುದ್ರದ ಅಲೆಗಳಿಗೆ ಕೊಚ್ಚಿಕೊಂಡು ಹೋಗಿದ್ದಾರೆ. ಅಲ್ಲದೆ ಪ್ರವಾಸಿಗರು ಬೀಚ್ನಲ್ಲಿ ಇರುವ ಲೈಫ್ ಗಾರ್ಡ್ಗಳ ಎಚ್ಚರಿಕೆಯನ್ನ ಮೀರಿ ಅಪಾಯವನ್ನ ಮೈಮೇಲೆ ಎಳ್ಕೊಳ್ತಿದ್ದಾರೆ. ಈ ಎಲ್ಲ ಕಾರಣದಿಂದ ಮುಂದಿನ 3.5 ತಿಂಗಳವರೆಗೆ ಕಡಲಿಗೆ ಇಳಿಯೋದನ್ನ ನಿಷೇಧಿಸಿ ತಡೆಬೇಲಿ ಹಾಕಲಾಗಿದೆ. ಮಲ್ಪೆ ಕಡಲಿಗೆ ಇಳಿಯುವ ದ್ವಾರದ ಬಳಿ ಸುಮಾರು 1 ಕಿಲೋಮೀಟರ್ ಉದ್ದಕ್ಕೆ 5 ಅಡಿಯಷ್ಟು ಎತ್ತರ ಬಲೆ ಅಳವಡಿಸಲಾಗಿದೆ. ಅಪಾಯವನ್ನ ಸೂಚಿಸಲು ಕೆಂಪು ಧ್ವಜವನ್ನ ಅಲ್ಲಲ್ಲಿ ಕಟ್ಟಲಾಗಿದೆ. ಸದ್ಯ ಬೀಚ್ ಇಳಿಯೋದಕ್ಕೆ ಅವಕಾಶ ಇಲ್ಲ ಅನ್ನೋ ಮಾಹಿತಿ ಇಲ್ಲದೆ ದೂರದ ಊರುಗಳಿಂದ ಬರುವ ಪ್ರವಾಸಿಗರು ನಿರಾಸೆಗೆ ಒಳಗಾಗ್ತಾ ಇದ್ದಾರೆ. ನಾವು ಗದಗ್ಲಿಂತ ಗದಗ್ ಡಿಸ್ಟ್ರಿಕ್ಟ್ ಮುಂಡ್ರಿಗಿಂತ ಬಂದಿದ್ದು. ತುಂಬಾ ದೂರದಿಂದ ನೀರಲ್ಲಿ ಆಟ ಆಡಬೇಕು ಅಂತ ಮಲ್ಪೆ ಬೀಚ್ಗೆ ಬಂದಿದ್ವಿ. ಬಟ್ ಇವಾಗ ಇಲ್ಲಿ ತುಂಬಾ ಫುಲ್ ಅಲೆಗಳು ಜಾಸ್ತಿ ಇದೆ ಅಂತ, ಫೋರ್ಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಯಾವ ಗಾರ್ಡ್ಸು ನಮಗೆ ಒಳಗಡೆ ಹೋಗೋಕೆ ಬಿಡ್ತಾನೆ ಇಲ್ಲ. ಅಲ್ಲಿಂದ ಇಷ್ಟು ದೂರ ಬಂದ್ವು. ಬಟ್ ಇವಾಗ ಇಲ್ಲಿ ಇಷ್ಟೇ ನೀರು ಕಾಣ್ತಾ ಇದ್ರು ಹೋಗೋಕೆ ಆಗ್ತಾ ಇಲ್ಲ. ತುಂಬಾ ಬೇಜಾರಾಗ್ತಿದೆ. ನೆಕ್ಸ್ಟ್ ಟೈಮ್ ಯಾರಾದರೂ ಬಂದ್ರೆ ಅಡ್ವಾನ್ಸ್ ಪ್ಲಾನ್ ಮಾಡಿಬಿಟ್ಟು ತಿಳ್ಕೊಂಡ್ಬಿಟ್ಟು ಬರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಮಯದಲ್ಲಿ ಪ್ರವಾಸಿಗರು ಮಲ್ಪೆ ಬೀಚ್ಗೆ ಪ್ರತಿ ವರ್ಷ ಜಾಸ್ತಿ ಬರ್ತಾ ಇದ್ದಾರೆ. ಆದರೆ ಸ್ವಲ್ಪ ಆಡಲಿಕ್ಕೆ ಬಿಟ್ಟರೆ ತುಂಬ ಅಪಾಯಕಾರಿ. ಆದರೂ ಕೂಡ ನಾವು ನಮ್ಮ ರಿಸ್ಕ್ ತಗೊಂಡು ಸ್ವಲ್ಪ ಆಡಲಿಕ್ಕೆ ಬಿಡ್ತೇವೆ. ಆದರೆ ಜಿಲ್ಲಾಧಿಕಾರಿ ಅವರು ನಮಗೆ ಸೂಚನೆ ಕೊಟ್ಟಿದ್ದಾರೆ, ಯಾರನ್ನೂ ಆಡಲಿಕ್ಕೆ ಬಿಡಬಾರದಾಗಿ. ಅದು ಜನರು ಕೇಳಲ್ಲ. ಈ ನಾವು ನೆಟ್ಟು ಕೂಡ ಹಾಕಿದ್ರು ಕೂಡ ಆ ನೆಟ್ಟನ್ನು ದಾಟಿಕೊಂಡು ನೀರಿಗೆ ಇಳಿತಾರೆ. ಆದರೆ ನೆಟ್ಟು ಬಿಟ್ಟು ಪುನಃ ಬೇರೆ ಪ್ಲೇಸ್ಗೆ ಹೋಗಿಲ್ಲ ಅಲ್ಲಿ ಅನಾಹುತ ಮಾಡಿಕೊಳ್ಳುತ್ತಾರೆ. ಆದರೆ ಪ್ರವಾಸಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಅಂದರೆ ಆದಷ್ಟು ಬೀಚ್ಗೆ ಬರ್ಬೋದು, ಆದರೆ ನೀರಿಗೆ ಇಳಿಯಬಾರ್ದಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ.